ಸ್ನೇಹಿತರೆ, ಜೈ ಭೀಮ್. ಇದೊಂದು ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಹೊಸೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಇದು ಕರ್ಜೆ. ಇಲ್ಲಿ ನೋಡಿ, ಇದೊಂದು ರಸ್ತೆ. ಇಲ್ಲಿ ಬೋರ್ಡ್ ಕಾಣಿಸ್ತಾ ಇದೆ. ಮಾನ್ಯ ಕೋಟಾ ಶ್ರೀನಿವಾಸ ಪೂಜಾರಿ ಸಮಾಜ ಕಲ್ಯಾಣ ಸಚಿವರು ಇವರ ಅನುದಾನದಿಂದ 2 ಕೋಟಿ ರೂಪಾಯಿ ಪರಿಶಿಷ್ಟ ಪಂಗಡದ ಸುಮತಿಬಾಯಿ ಮನೆ ಸಂಪರ್ಕ ರಸ್ತೆ ಅಂತ. ಸುಮತಿಬಾಯಿರವರ ಮನೆಗೆ ಸಂಪರ್ಕ ಕಲ್ಪಿಸಲಿಕ್ಕೆ ಒಂದು ರಸ್ತೆ ಇದು. 2 ಕೋಟಿ ರೂಪಾಯಿ. ಅವರ ಮನೆ ಜೋಪಡಿ ಸ್ವಾಮಿ, ಅವ್ರ ಮನೆ ಜೋಪಡಿ, ಅವ್ರ ಮನೆಗೆ ಸಂಪರ್ಕ ಮಾಡಲಿಕ್ಕೆ 2 ಕೋಟಿ ರೂಪಾಯಿ ರಸ್ತೆ. ಮಾನ್ಯ ಸಮಾಜ ಕಲ್ಯಾಣ ಸಚಿವರೇ, ನಿಮ್ಮ ಕಾರ್ಯವೈಖರಿ ಬಗ್ಗೆ ಅನೇಕ ಬಾರಿ ನಾನು ಹೇಳಿದ್ದೆ. ಮೊನ್ನೆ ಇತ್ತೀಚೆಗೆ ಒಂದು ವಿಡಿಯೋ ನೋಡಿದೆ. ನಾನು ಇದುವರೆಗೆ ಯಾವುದೇ ಒಂದು ಯಾರದೊಂದು ಟೀ ಕುಡಿಲಿಲ್ಲ, ಯಾರ ಹತ್ರನೂ 1 ರೂಪಾಯಿ ತಗೊಂಡಿಲ್ಲ ಅಂತ. ಮತ್ತೆ ಯಾಕೆ ಈ ಬಗ್ಗೆ ನಿಮಗೆ ಜಯಕಾರ್ ನಾಯಕರವರು ಸಾಕಷ್ಟು ಫೋನ್ ಮಾಡಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಏನು ಕ್ರಮ ತಗೊಂಡ್ರಿ? ನೀವು ನೇರವಾಗಿ ಹೇಳ್ತೀರಿ. ಜಯಕಾರ್ ಫೋನ್ ಮಾಡಿದಾಗ ನಾನು ಬೇಡ ಅಂತ ದಮ್ಮಯ್ಯ ಹೊಡೆದೆ. ನಿಮ್ಮ ಕ್ಷೇತ್ರದ ಶಾಸಕರಾದ ರಘುಪತಿ ಭಟ್ರವರ ಒತ್ತಡದ ಮೇರೆಗೆ ನಾನು ಅದನ್ನು ಒಪ್ಕೊಂಡೆ ಅಂತ ಹೇಳ್ತೀರಿ. ನೀವೇ ಸಚಿವರಾಗಿ ನೀವೇ ಹೇಳ್ತೀರಿ ಇದುವರೆಗೆ ನಾನು 1 ರೂಪಾಯಿ ಮುಟ್ಟಿಲ್ಲ ಅಂತ. ಮತ್ತೆ ಯಾಕೆ ಈ 2 ಕೋಟಿ ರೂಪಾಯಿಯ ಅವ್ರ ಮನೆ ಕಟ್ಟಿಕೊಡಿ. ಆ ಸುಮತಿಬಾಯಿ ಅನ್ನೋರಿಗೆ ಒಂದು ಒಳ್ಳೆ ಮನೆ ಕಟ್ಟಿಕೊಡಿ. ಆ ಮನೆನೇ ಇಲ್ಲ, ಅವ್ರ ಜೋಬಡಿ ನೋಡ್ಲಿಕ್ಕೆ ಅವರ ಸಂಪರ್ಕಕ್ಕೆ ಇಷ್ಟು ದೊಡ್ಡ ಮನೆನಾ? ರಸ್ತೆನೇ ಇದು. ಅವ್ರ ಮನೆಗೆ ಹೋಗ್ಲಿಕ್ಕೆ ಬೇರೆ ರಸ್ತೆಗಳಿದ್ದಾವೆ. ಒಂದು. ಎರಡನೇದಾಗಿ ನೋಡಿ, ಈ ರಸ್ತೆ ಒಬ್ಬ ವ್ಯಕ್ತಿಯ ಖಾಸಗಿ ವ್ಯಕ್ತಿಯ ಒಂದು ಕ್ರಷರ್ಗೆ ಹೋಗುವಂತ ರಸ್ತೆ ಇದು. 25 ಫೀಟ್ ಅಗಲದ ರಸ್ತೆ, ಒಂದು ವ್ಯಕ್ತಿಯ ಖಾಸಗಿ ಕ್ರಷರ್ಗೆ ಹೋಗುವಂತ ರಸ್ತೆ. ಆ ವ್ಯಕ್ತಿಯೇ ಗುತ್ತಿಗೆದಾರ ಕೂಡ. ಈ ಕಾಮಗಾರಿಯನ್ನು ನಿರ್ವಹಣೆ ಮಾಡುವಂತ ಗುತ್ತಿಗೆದಾರ ಕೂಡ ಅದೇ ವ್ಯಕ್ತಿ. ಹಾಗಾಗಿ ನಿಮಗೆ ಅನೇಕ ಬಾರಿ ಫೋನಲ್ಲಿ ತಿಳಿಸಿದ್ದಾರೆ ಹೋರಾಟಗಾರರು. ಆವಾಗ ಅವ್ರ ಹತ್ರ ನೀವು ಹೇಳಿದ್ದೀರಿ ಇದು ಯಾವುದೇ ಕಾರಣಕ್ಕೂ ಮಾಡುವುದಿಲ್ಲ, ನಿಲ್ಲಿಸ್ತೇವೆ ಅಂತ. ಆ ನಿಲ್ಲಿಸ್ತೇವೆ ಅಂತ ಹೇಳಿದ ನಂತರ ದಿನಗಳಲ್ಲಿ ಇದೆಲ್ಲ ಹೇಗೆ ಬಂತು? ಈಗ ಕಾಮಗಾರಿ ನಡೀತಾ ಇದೆ. ಇದಕ್ಕೆ ಯಾರು ಹೊಣೆಗಾರರು? ಫಾರೆಸ್ಟ್ ಹತ್ರ ಕೇಳಿದ್ರೆ ನಮ್ಗೆ ಸಂಬಂಧನೇ ಇಲ್ಲ ಅಂತಾರೆ. ಈಗ ಜಸ್ಟ್ ನಾನು ಫೋನ್ ಮಾಡಿದ್ದೆ ಫಾರೆಸ್ಟ್ಗೆ, ನಮಗೆ ಬರುದಿಲ್ಲ, ಅದು ನಮ್ಗೆ ಗೊತ್ತಿಲ್ಲ ಅಂತಾರೆ. ಮತ್ತೆ ಯಾರ ಹತ್ರ ಕೇಳ್ಬೇಕಿದು? ಇದು ನೋಡಿ, ರಿಸರ್ವ್ ಫಾರೆಸ್ಟ್. ಆ ಕಡೆ ಈ ಕಡೆ 2 ಕಡೆನೂ ರಿಸರ್ವ್ ಫಾರೆಸ್ಟ್ ಭೂಮಿ. ಈ ರಸ್ತೆ ಯಾವ ದಾಖಲೆನಲ್ಲೂ ರಸ್ತೆ ಅನ್ನುವುದಿಲ್ಲ, ದಾಖಲಾತಿನೇ ಇಲ್ಲ. ದಾಖಲಾತಿ ಇಲ್ಲದೆ ಇದ್ದಂತಹ ಇದಕ್ಕೆ ಒಂದು 2 ಕೋಟಿ ರೂಪಾಯಿನ ವ್ಯಯ ಮಾಡ್ತಾರೆ. ಈ ರಸ್ತೆಯನ್ನು ಅಗಿತಾರೆ. ಇಲ್ಲಿ ಇದ್ದಂತಹ ಬೃಹತ್ ಮಟ್ಟದ ಬೆಳೆ ಬಾಳುವ ಮರಗಳನ್ನೆಲ್ಲ ಕಡಿದು ಎಲ್ಲೆಲ್ಲಿ ಕಳ್ಳ ಸಾಗಾಟ ಮಾಡಿದ್ದಾರೆ. ಇದಕ್ಕೆ ಯಾವುದೇ ಕ್ರಮ ಇಲ್ವಾ? ಇದಕ್ಕೆ ಯಾಕೆ ಕ್ರಮ ತಗೊಳ್ತಾ ಇಲ್ಲ? ಅದೇ ಇಲ್ಲಿ ಯಾರೊಬ್ಬ ಬಡವ, ನಿರ್ಗತಿಕ, ವಸತಿ ರಹಿತ, ಸೂರಿಲ್ಲದವನು ಒಂದು ವೇಳೆ ಗುಡಿಸಲು ಕಟ್ಟಿದ್ರೆ ಅದನ್ನು ರಾತ್ರಿ ಕಿತ್ತಾಕುವಂತಹ ಒಂದು ಕೆಲಸವನ್ನು ನಿಮ್ಮ ಸರ್ಕಾರ ಮಾಡ್ತದೆ. ಆದ್ರೆ ಇದನ್ನ ಯಾಕೆ ನೀವು ಈ ರೀತಿ ರಾಜರೋಷವಾಗಿ ಇದು ಬೆಂಬಲಿಸ್ತಾ ಇದ್ದೀರಿ? ದಯವಿಟ್ಟು ನೀವು ಉತ್ತರ ಕೊಡ್ಬೇಕಿದ್ಕೆ. ಈ ಗ್ರಾಮದಲ್ಲಿ ಬಹುತೇಕ ಜನರಿಗೆ ಮನೆ ಇನ್ನೂ ಇಲ್ಲ. ಆದ್ರೂ ಈ ಮೀಸಲು ಅರಣ್ಯದಲ್ಲಿ ರಸ್ತೆಗೆ ಅವಕಾಶ ಮಾಡಿಕೊಟ್ಟಿದ್ದೀರ ಅಂದ್ರೆ ಇದ್ರ ಬಗ್ಗೆ ನಮ್ಗೆ ಸಂಶಯ ಮೂಡುತ್ತದೆ. ಸಂಬಂಧಪಟ್ಟ ದಾಖಲಾತಿ ಪೂರವನ್ನ ಕೊಟ್ಟಿದ್ದೀನಿ. 1972ರಲ್ಲಿ ಇದಾಗಿ ನಕ್ಷೆ ಆಗಿರುವಂತದ್ದು. 80ರಲ್ಲಿ ನೋಟಿಫಿಕೇಶನ್ ಆಗಿದೆ. ರಿಸರ್ವ್ ಫಾರೆಸ್ಟ್ 258 ಎಕರೆ ಇದೆ ಬ್ಲಾಕ್ ನಂಬರ್ 1ರಲ್ಲಿ. 258 ಎಕರೆಯಲ್ಲಿ ಈಗ ಇರುವುದು 226 ಎಕರೆ ಮಾತ್ರ. 32 ಎಕರೆ ಇಲ್ಲ. ಆಲ್ರೆಡಿ ಕೃಷಿಯನ್ನವರು ಅದನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಇವತ್ತು ಇಂತಹ ರಿಸರ್ವ್ ಫಾರೆಸ್ಟ್ ಲ್ಯಾಂಡ್ ಅಲ್ಲಿ 25 ಫೀಟ್ಗಿಂತಲೂ ಹೆಚ್ಚು ರಸ್ತೆಯನ್ನ ಒಬ್ಬ ವ್ಯಕ್ತಿಗಾಗಿ, ಕಾಂಟ್ರಾಕ್ಟರ್ ಲಾಬಿ ಅಂತ ಹೇಳ್ಬೋದು, ಒಬ್ಬ ವ್ಯಕ್ತಿಗಾಗಿ ಅವನನ್ನ ಉಳಿಸ್ಲಿಕ್ಕಾಗಿ ಅವನಿಗಾಗಿ 2 ಕೋಟಿ ವಿನಿಯೋಗ, ಅದು ಕೂಡ ಸಮಾಜ ಕಲ್ಯಾಣ ಸಚಿವರು ಸಾಮಾಜಿಕ ನ್ಯಾಯವನ್ನ ಸಮಾಜಕ್ಕೆ, ದಲಿತರಿಗೆ, ಹಿಂದೂ ವರ್ಗದವರಿಗೆ, ಅಲ್ಪಸಂಖ್ಯಾತರಿಗೆ ನೀಡಬೇಕಾದಂತ ಸಚಿವರು ಇವತ್ತು 2 ಕೋಟಿ ಅನುದಾನವನ್ನ ಈ ಕೇವಲ ಒಬ್ಬ ವ್ಯಕ್ತಿಗಾಗಿ, ಸುಮತಿಬಾಯಿ ಅವರಿಗೆ ಸಂಪರ್ಕ ರಸ್ತೆ ಬೇಲೇನಿದೆ, ಹತ್ತಿರದಲ್ಲಿದೆ, ಅದು ನಾವು ಮನಗಂಡಿದ್ದೇವೆ, ನಮ್ಗೆ ಗೊತ್ತಿದೆ. ಅದು ಇದು ಸರಿಯಲ್ಲ. ಇದನ್ನ ಆದಷ್ಟು ಬೇಗ ಸಚಿವರ ಗಮನಕ್ಕೆ ತಂದಾಗ ಶಾಸಕರ ಪ್ರಭಾವ ಅಂತಾರೆ. ಶಾಸಕರು ಕೇಳಿದ್ರೆ ಸಚಿವರು ಶಿಫಾರಸು ಅಂತಾರೆ. ಒಟ್ಟಾರೆಯಾಗಿ ಇದು ಒಂದು ರೀತಿಯಲ್ಲಿ ಎಲ್ಲರೂ ಒಟ್ಟಾಗಿ ಸಾರ್ವಜನಿಕ ಹಣ, ಸರ್ಕಾರದ ಹಣ, ನಮ್ಮ ಜನರ ತೆರಿಗೆ ಹಣವನ್ನ ದುರುಪಯೋಗ ಮಾಡುವಂತ ಒಂದು ಹುನ್ನಾರ ಅಂತ ಹೇಳ್ಬೋದು. ಇದರಲ್ಲಿ ಯಾರ್ಯಾರ ಕಿಸೆ ತುಂಬುತ್ತದೆ ಗೊತ್ತಿಲ್ಲ. 40%, 60% ಆ ವಿಷಯ ಬಿಡಿ, ನಿಮ್ಗೆಲ್ಲರಿಗೂ ಗೊತ್ತಿರುವಂತದ್ದು.